ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಂಗಳೂರು ಬ್ಲಡ್ ಡೋನರ್ಸ್ ಆಶ್ರಯದಲ್ಲಿ ದೇರಳಕಟ್ಟೆಯ ಬಿಸಿಸಿ ಹಾಲ್ನಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಸೈಯದ್ ಅಮೀರ್ ತಂಗಲ್ ಕಿನ್ಯಾ ದುವಾ ನೆರವೇರಿಸಿದರು. ಶಾಸಕ ಯುಟಿ ಖಾದರ್ ಅವರು ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿ, ಡಾಕ್ಟರ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಹಲವು ರೀತಿಯ ಸೇವೆಗಳನ್ನು ಮಾಡುತ್ತಾ ಬಂದಿದ್ದು, ಇದೀಗ ಆರೋಗ್ಯಕ್ಕೆ ಸಂಬಂಧಿಸಿದ ರಕ್ತದಾನ ಶಿಬಿರ ಆಯೋಜಿಸಿದೆ. ಮುಂದಿನ ದಿನಗಳಲ್ಲಿ ಇವರಿಂದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಾಗಲಿ ಎಂದು ಹೇಳಿದರು. ಬ್ಲಡ್ ಡೋನರ್ಸ್ ಅವರ ಮತ್ತೊಂದು ವರ್ಷದ ಬ್ಲಡ್ ಕ್ಯಾಂಪ್ ಇವತ್ತು ಡಾಕ್ಟರ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದೇರಳಕಟ್ಟೆಯಲ್ಲಿ ಅತ್ಯಂತ ಸಂತೋಷ. ರಕ್ತದಾನ ಸಂಬಂಧಪಟ್ಟ ಹಾಗೆ ಬ್ಲಡ್ ಡೋನರ್ಸ್ ಅಸೋಸಿಯೇಷನ್ ತನ್ನದಾದ ವಿಶೇಷವಾದ ಸಂಘಟನಾ ಶಕ್ತಿಯನ್ನು ರಾಜ್ಯದ ಉದ್ದಕ್ಕಲು ಮಾಡಿಕೊಂಡು ಬೇರೆ ಬೇರೆ ರೀತಿಯ ಪ್ರಶಸ್ತಿ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ದೇರಳಕಟ್ಟೆ ಡಾಕ್ಟರ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸೇರಿಕೊಂಡು ಬಹುಶಃ ಇದು ರಕ್ತದಾನ ಶಿಬಿರ ನಾವು ಇವತ್ತು ಹಮ್ಮಿಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ಬಹುಶಃ ಬಹಳಷ್ಟು ಜನರ ಜೀವವನ್ನು ಉಳಿಸುವಂಥ ಅವಕಾಶಕ್ಕೆ ತಾವೆಲ್ಲ ಒಂದು ಪ್ರೇರಣೆ ಕೊಟ್ಟಿದ್ದೀರಿ. ಡಾಕ್ಟರ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯಸ್ಥರಾದ ಸಂವಿಧಾನದ ಶಕೀಲ್ ಅವರಿಗೂ ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ಈಗಾಗಲೇ ಭಾರತ ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಒಂದು ಟೈಮಲ್ಲಿ ಬಹುಶಃ ನಾವು ನಮ್ಮ ಅನ್ನದಾನ ಮಹಾದಾನ ಅಂತ ಈಗ ಅನ್ನ ಭಾಗ್ಯ ಕೊಟ್ಟ ನಂತರ ಎಲ್ಲರ ಅನ್ನ ಧರ್ಮವಾಗಿ ಸಿಗ್ತದೆ, ದೊಡ್ಡ ಮಟ್ಟ ದಾನವಾಗಿ ಪರಿವರ್ತನೆ ಆಗಲಿಲ್ಲ. ನಂತರ ವಿದ್ಯಾದಾನ ಭಾರತ ದೊಡ್ಡ ದಾನ ಅಂತ ಇತ್ತು. ಇವತ್ತು ಗೂಗಲ್ಗೆ ಹೋದರೆ ಯಾವ ವಿದ್ಯೆ ಕೊಟ್ಟು ಸಿಕ್ಕುವಂಥ ಅವಕಾಶಗಳು ಇರ್ತದೆ, ಅದು ಕೂಡ ಸೈಡಿಗೆ ಬಂದಿದೆ. ಆದರೆ ರಕ್ತಕ್ಕೆ ಇನ್ನೊಂದು ರಕ್ತವಾಗಿ ಮ್ಯಾನುಫ್ಯಾಕ್ಚರ್ ಆಗುವ ಸಮಸ್ಯೆ ಇಡೀ ವಿಶ್ವದಲ್ಲಿ ಎಲ್ಲಿ ಕೂಡ ಯಾರ ವಿಜ್ಞಾನಕ್ಕೆ ಇನ್ನೂ ಕೂಡ ಇದು ಮಾಡಲಿಕ್ಕೆ ಆಗಲಿಲ್ಲ. ಇಬ್ಬರ ರಕ್ತದಿಂದಲೇ ಇಬ್ಬರನ್ನು ಬಚಾವ್ ಮಾಡೋದ ಕೆಲಸಕ್ಕೆ ಆಗಬೇಕು. ಅದಕ್ಕೆ ರಕ್ತದಾನ ಇವತ್ತು ಮಹಾದಾನವಾಗಿರುವ ವಿಚಾರ ಆಗಿದೆ. ಎಸ್ಟಿಪಿ ರಾಷ್ಟ್ರೀಯ ಸಮಿತಿಯ ಸದಸ್ಯ ರಿಯಾಜ್ ಪರಂಗಿಪೇಟೆ ರಕ್ತದಾನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಶಕೀಲ್ ಅವರು ಮಾತನಾಡಿ, ಕೊರೋನಾ ಸಂದರ್ಭದಲ್ಲಿ ಟ್ರಸ್ಟ್ ವತಿಯಿಂದ ಸಾಮಾಜಿಕ ಸೇವೆಯನ್ನ ಮಾಡಿದ್ದು ವಿದ್ಯಾರ್ಥಿಗಳ ಶಿಕ್ಷಣಕ್ಕೂ ನೆರವಾಗಿದೆ. ಮುಂದೆಯೂ ಇಂತಹ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದೆಂದು ಹೇಳಿದರು. ಬ್ಲಡ್ ಡೋನರ್ಸ್ ಮಂಗಳೂರು ಇದರ ವತಿಯಿಂದ ದೇರಳಕಟ್ಟೆಯಲ್ಲಿ ಇವತ್ತು ಬೃಹತ್ ರಕ್ತದಾನ ಶಿಬಿರ ನಡೆಯುತ್ತಾ ಇದೆ. ಇದಕ್ಕೆ ನಮ್ಮ ಮಾನ್ಯ ಶಾಸಕರಾದ ಯುಟಿ ಖಾದರ್ ಅವರು ಹಾಗೆಯೇ ನಮ್ಮ ಸಹ ಮಿತ್ರರಾದಂತಹ SDPI ಮುಖಂಡ ರಿಯಾಜ್ ಪರಂಗಿಪೇಟೆ ಅವರು ರಕ್ತ ಕೊಟ್ಟು ಚಾಲನೆಯನ್ನು ನೀಡಿದ್ದಾರೆ. ತಾವೆಲ್ಲ ಇದಕ್ಕೆ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ನಮ್ಮ ವಾಲಂಟಿಯರ್ಸ್ಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಕಳೆದ 1 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಕೊರೋನಾ ಸಂದರ್ಭದಲ್ಲಿ ಅಕ್ಕಿ ವಿತರಣೆ ಆಗಲಿ, ಹಾಗೆ ಆಸ್ಪತ್ರೆಯಲ್ಲಿರುವ ರೋಗಿಗಳ ಚಿಕಿತ್ಸೆ ಆಗಲಿ, ಹಾಗೆ ಹಲವಾರು ವಿದ್ಯಾರ್ಥಿಗಳ ದತ್ತು ಸ್ವೀಕಾರವನ್ನು ನಮ್ಮ ಟ್ರಸ್ಟ್ ಮಾಡ್ತಲೇ ಬಂದಿದೆ. ಹಲವಾರು ವಿದ್ಯಾರ್ಥಿಗಳನ್ನು ನಾವು ದತ್ತು ತಗೊಂಡು ಅವರ ವಿದ್ಯಾಭ್ಯಾಸಕ್ಕೆ ನಾವು ಸಹಕರಿಸ್ತಾ ಇದ್ದೇವೆ. ಹಾಗೆ ಇನ್ನು ಮುಂದೆಯೂ ನಮ್ಮ ಟ್ರಸ್ಟ್ ಇಂಥ ಕಾರ್ಯಕ್ರಮಗಳು ಸಕ್ರಿಯವಾಗಿ ಮಾಡಲಿದೆ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ಸದಸ್ಯ BM ಫಾರೂಕ್, ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷ ಸಂತೋಷ್ ಕುಮಾರ್ ರೈ ಪೋಳಿಯಾರು, ಮಂಗಳೂರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮೂನು, ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ KK ಶಾಹುಲ್ ಹಮೀದ್, ಬೆಳಮ ಗ್ರಾಮ ಪಂಚಾಯತ್ ಅಧ್ಯಕ್ಷ BM ಸತ್ತಾರ್, ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬದ್ರುದ್ದೀನ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು.